ಮಂಗಳೂರು ದಸರಾವಾಗಿ ಜಗದ್ವಿಖ್ಯಾತಿ ಪಡೆದುಕೊಂಡಿರುವ ಕುದ್ರೋಳಿ ಕ್ಷೇತ್ರದತ್ತ ಇದೀಗ ಸಾಕಷ್ಟು ಪ್ರವಾಸಿಗರು ಬರಲು ಆರಂಭಿಸಿದ್ದಾರೆ. ದೇಗುಲ ದರ್ಶನ ಮಾಡಿ ದರ್ಬಾರ್ ಹಾಲ್ ಪ್ರವೇಶಿಸಿದಂತೆ ಎಲ್ಲರೂ ಧನ್ಯತಾ ಭಾವದಿಂದ ಇಲ್ಲಿನ ದೇವಿಯರಿಗೆ ಕೈ ಮುಗಿತಾ ಇದ್ದಾರೆ. ಇನ್ನು ಇಲ್ಲಿ ಪ್ರತಿಷ್ಠಾಪಿಸಿರುವಂತಹ ಶಾರದೆಯಂತೂ ಸಾಕ್ಷಾತ್ ಭೂಮಿಯಲ್ಲಿ ಅವತರಿಸಿ ಕುದ್ರೋಳಿಯಲ್ಲಿ ನೆಲೆಸಿದಂತೆ ಕಂಡು ಬರ್ತಾ ಇದ್ದಾಳೆ. ಅಷ್ಟಕ್ಕೂ ಇಷ್ಟೊಂದು ಸುಂದರ ವಿಗ್ರಹ ರಚನೆ ಮಾಡಿದ್ದು ಯಾರು ಗೊತ್ತಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಕುದ್ರೋಳಿ ದಸರಾಕ್ಕೆ ಬೆಳಕು ನೀಡಿದ ಕಲಾವಿದರು. ಸಾಕ್ಷಾತ್ ಧರೆಗಿಳಿದು ಬಂದಂತಿದೆ ಇಲ್ಲಿನ ದೇವಿಯರು. ಪ್ರತಿಷ್ಠಾಪಿತ ಶಾರದೆಯ ಮುಂದೆ ಎಲ್ಲ ಮಂತ್ರಮುಗ್ಧರು. ಹೌದು, ಮಂದಸ್ಮಿತೆಯಾಗಿ ದಿವ್ಯಾಲಂಕಾರದಿಂದ ಶೋಭಿಸ್ತಾ ಇರುವ ಶಾರದೆಯನ್ನ ನೋಡಿದ್ರೆ ಧರೆಗಿಳಿದು ಬಂದು ಸಾಕ್ಷಾತ್ ನೆಲೆಯಾಗಿದ್ದಾಳ ಅಂತ ಒಂದು ಕ್ಷಣ ಅನಿಸಿಬಿಡುತ್ತೆ. ಇನ್ನು ಈಕೆಯ ದರ್ಶನ ಪಡೆದ ಜನರು ಕೂಡ ಭಕ್ತಿ ಪರವಶತೆಯಿಂದ ಧನ್ಯೋಸ್ಮಿ ಅನ್ನದೇ ಇರಲಾರರು. ಯಾಕಂದ್ರೆ ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾದಷ್ಟು ಸುಂದರವಾಗಿ ಈ ಶಾರದೆಯನ್ನ ರಚಿಸಲಾಗಿದೆ. ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ದರ್ಬಾರ್ ಹಾಲ್ ಪ್ರವೇಶಿಸುತ್ತಿದ್ದಂತೆ ಬರುವ ಭಕ್ತರಿಗೆ ಬೇರೆಯೇ ಲೋಕ ತೆರೆದುಕೊಳ್ಳುತ್ತದೆ. ದರ್ಬಾರ್ ಹಾಲ್ನಲ್ಲಿರುವ ಅಷ್ಟೂ ದೇವಿಯರ ಮೂರ್ತಿಯಲ್ಲಿ ಇರುವ ಜೀವಕಳೆ ನಿಜ ದೇವಿಯರನ್ನೇ ಕಂಡಷ್ಟೇ ಭಕ್ತಿಯನ್ನ ಮೂಡಿಸುತ್ತಿದೆ. ಇನ್ನು ವೀಣಾಪಾಣಿಯಾಗಿ ಅಲಂಕಾರ ಭೂಷಿತಳಾಗಿ ಮುಡಿಯಲ್ಲಿ ಮಲ್ಲಿಗೆಯೊಂದಿಗೆ ಶಾರದೆಯ ಮೂರ್ತಿ ಕಂಗೊಳಿಸುತ್ತಿದೆ. ಇಂತಹ ಸುಂದರ ಮೂರ್ತಿಗಳನ್ನು ರಚಿಸಿದ ಕಲಾವಿದ ಬೇರ್ಯಾರೂ ಅಲ್ಲ, ಇವರೇ ಶಿವಮೊಗ್ಗ ಮೂಲದ ಕುಬೇರ. ಶಿವಮೊಗ್ಗ, ಮೈಸೂರು ಮತ್ತು ಮಂಗಳೂರಿನ ನುರಿತ ಕಲಾವಿದರ ಸಹಾಯದಿಂದ ಕುಬೇರ ಅವರು ಈ ಸುಂದರ ಮೂರ್ತಿಗಳನ್ನು ರಚಿಸಿದ್ದಾರೆ. ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ನಿತ್ಯ ಜಪ ತಪ ಅನುಷ್ಠಾನಗಳೊಂದಿಗೆ ವಿಗ್ರಹ ರಚನೆಯ ಕೆಲಸ ಮಾಡುವ ಕಾರಣ ದೇವಿಯ ಆಶೀರ್ವಾದದಿಂದಲೇ ಇದು ಸಾಧ್ಯವಾಗಿದೆ ಅನ್ನೋದು ಕುಬೇರ ಅವರ ಅನಿಸಿಕೆ. ನನಗೆ 18 ವರ್ಷ ಇರುವಾಗಿಂದ ಶ್ರೀ ಕ್ಷೇತ್ರ ಗೋಕರ್ಣನಾಥ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ನವದುರ್ಗ ಮತ್ತು ಶಾರದೆ ಮಾಡಲಿಕ್ಕೆ. ಆಗ ನಮ್ಮ ಗುರುಗಳಾದ BJ ರಾಜಶೇಖರ್ ಮಾಸ್ಟರ್ ಒಟ್ಟಿಗೆ ಬರ್ತಾ ಇದ್ದೆ. ನಂತರ ಈಗ 7 ವರ್ಷದಿಂದ ಪೂರ್ಣ ಜವಾಬ್ದಾರಿಯನ್ನು ದೇವಸ್ಥಾನದವರು ನನಗೆ ವಹಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ 7 ವರ್ಷದಿಂದ ಬರ್ತಾ ಇದ್ದೆ. ತುಂಬ ದೊಡ್ಡ ಸವಾಲೇ ಇರುತ್ತೆ ಅಂತ ಹೇಳ್ಬೋದು ಸರ್. ಈ ಕೆಲಸದಲ್ಲಿ ನಾವು ಬೈಹುಲ್ ಮತ್ತು ಮಣ್ಣು, ಆಮೇಲೆ ಭತ್ತದ ಉಮ್ಮಿ ಮತ್ತು ಪೋಲ್ಸ್ಗಳನ್ನು, ಆರ್ಮಿಚರ್, ನ್ಯಾಚುರಲ್ ಪ್ರಾಡಕ್ಟ್ಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಈ ನವದುರ್ಗೆ ಮತ್ತು ಶಾರದಾ ಮೂರ್ತಿಗಳನ್ನು ತಯಾರು ಮಾಡ್ಕೋಬೇಕಾಗಿರುತ್ತೆ. ಕೆಲವೊಮ್ಮೆ ತುಂಬ ಮಳೆ ಇರುತ್ತೆ, ಬಿಸಿಲು ಇರುತ್ತೆ. ಈ ವಾತಾವರಣಗಳೆಲ್ಲ ನೋಡಿಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಮತ್ತು ದಿನ ಹಗಲು ರಾತ್ರಿ 2 ಟೈಮ್ ನಾವು ಕೆಲಸ ಮಾಡ್ತೀವಿ ಸರ್. ನಾಗರ ಪಂಚಮಿ ಬಳಿಕ ನವದುರ್ಗೆಯರ ರಚನಾ ಕಾರ್ಯ ಆರಂಭಿಸಿದ್ರೆ ಚೌತಿಯ ಬಳಿಕ ಪೀಠ ಪೂಜೆಯ ಬಳಿಕ ಶಾರದೆಯ ಮೂರ್ತಿ ರಚನೆ ಆರಂಭ ಮಾಡ್ತಾರೆ. ಇದಕ್ಕಾಗಿ 15ರಿಂದ 20 ಜನ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡ್ತಾರೆ. ಇನ್ನು ದೇವಿಯರ ಬ್ಯಾಕ್ ಡ್ರಾಪ್ ಕೆಲಸವನ್ನ ಸುವರ್ಣ ಆರ್ಟ್ ಎಂಬ ತಂಡ ಮಾಡುತ್ತದೆ. ಕಳೆದ ಹಲವಾರು ವರ್ಷದಿಂದ ಕುಬೇರ ಮತ್ತವರ ತಂಡ ಕುದ್ರೋಳಿ ಕ್ಷೇತ್ರದ ದೇವಿಯರ ರಚನಾ ಕಾರ್ಯವನ್ನ ಮಾಡಿಕೊಂಡು ಬಂದಿದೆ. ನವದುರ್ಗಿಯರಿಗೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನೆಲ್ಲ ಇಲ್ಲಿ ಹಾಕ್ತೇವೆ ನಾವು. ಮತ್ತು ಶಾರದಾ ಮೂರ್ತಿಗೆ ಅದರದೇ ಆದಂತಹ ದೇವಸ್ಥಾನದ ಪೂರ್ಣ ಬಂಗಾರವಾಗಿರುವಂತಹ ಆಭರಣಗಳನ್ನಿರುತ್ತೆ, ಅದನ್ನು ಅವರು ಅಲಂಕಾರ ಮಾಡ್ತೀವಿ ಸರ್. ನವದುರ್ಗಿಯರು ಆರಂಭ ಮಾಡಬೇಕಾದ್ರೆ ಮೊದಲು ಗಣಪತಿಯ ಪೀಠ ಪೂಜೆ ಮಾಡಿ ನಾವು ಕೆಲಸವನ್ನು ಶುರು ಮಾಡ್ತೀವಿ ಸರ್, ಒಂದು ಒಳ್ಳೆಯ ಸಮಯವನ್ನು ನೋಡಿ. ನಂತರದಲ್ಲಿ ಗಣಪತಿಯನ್ನು ಮೂರ್ತಿ ಆರಂಭ ಮಾಡ್ತೀವಿ ಮೊದಲಿಗೆ. ಆಮೇಲೆ ನವದುರ್ಗಿಯರ ಪೀಠಕ್ಕೆ ಒಂದೊಂದೇ ಆಗಿ ಆರ್ಮಿಚರ್ಗಳನ್ನು, ಮಣ್ಣಿನಲ್ಲಿ ಮುಖಗಳನ್ನು ಮತ್ತು ಹುಲ್ಲಿನಲ್ಲಿ
ಆಕೃತಿಗಳನ್ನು ಹೀಗೆ ರೆಡಿ ಮಾಡ್ಕೊಳ್ತೀವಿ. ಮತ್ತು ಬಿಗಿ ಬರಲಿಕ್ಕೆ ಅಂತೇಳಿ ಪೂರ್ಣವಾದಂತಹ ಸಪೋರ್ಟ್ ಇರುತ್ತೆ ಕೈಗಳಿಗೆಲ್ಲ. ಮತ್ತು ಅಲಂಕೃತ ಸೀರೆಗಳು ಮತ್ತು ಬಣ್ಣಗಳನ್ನೆಲ್ಲ ತಂದು ಅಲಂಕಾರ ಮಾಡ್ತೀವಿ ಸರ್. ಕುದ್ರೋಳಿಯ ದಸರಾ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಬೇಕು ಅಂದ್ರೆ ಅದರಲ್ಲಿ ಹಲವು ಜನರ ಶ್ರಮ ಇದೆ. ಅದರ ಜೊತೆಯಲ್ಲಿ ಸಜೀವದಂತೆ ಕಾಣುವ ಈ ಮೂರ್ತಿಯನ್ನ ರಚಿಸುವ ಕಲಾವಿದರ ಪಾಲು ಬಹುದೊಡ್ಡದಾಗಿದೆ. ಸರ್ವಾಲಂಕಾರದಿಂದ ಕಂಗೊಳಿಸುವ ದೇವಿಯರ ಮುಂದೆ ನಿಲ್ಲುವ ಭಕ್ತರನ್ನು ಭಕ್ತಿ ಪರವಶತೆಗೆ ಒಡ್ಡುವ ಕಲಾವಿದರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರವೀಶ್ ಮಾಣಿಲ, ನಮ್ಮ ಕುಡ್ಲ 24x7 ಮಂಗಳೂರು.